ಜಿಲ್ಲೆಯ ಚನ್ನಮ್ಮನ ಕಿತ್ತೂರಿನ ನಿಚ್ಚಣಕಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮತ್ತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಲಭಾವಿಯಲ್ಲೂ ಕೂಡ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು. ಇಂದು ಕೃಷ್ಣ ಹುಟ್ಟಿದ ದಿನ. ಸವಿನೆನಪಿಗಾಗಿ ಪ್ರತಿಯೊಂದು ಮನೆಯ ಮಕ್ಕಳಿಗೆ ಕೃಷ್ಣನ ವೇಷವನ್ನ ಧರಿಸಿ ಮುದ್ದು ಮಕ್ಕಳು ಸಂಭ್ರಮಿಸುವ ಒಂದು ನೋಟ ಇಲ್ಲಿದೆ ನೋಡಿ. ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಯಿಂದ ಕೃಷ್ಣ ರುಕ್ಮಿಣಿ ವೇಷವನ್ನ ಧರಿಸಿ ಬಂದು ಸಂಭ್ರಮಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಮತ್ತು ಶಾಲಾ ಶಿಕ್ಷಕರು, ಶಿಕ್ಷಕಿಯರು, ಪ್ರಧಾನ ಗುರುಗಳು, ಮಕ್ಕಳ ಪಾಲಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಮಹಂತೇಶ್ ಗರ್ಭಸಣ್ಣವರ್, ಎಂಕೆ ವಾಣಿ, ಕಿತ್ತೂರು. अर्जुन उवाच एवं सततयुक्ताय भक्तास्त्वां पर्युपासते ये चाप्यक्षरमर्थं तेषां के योगवित्तमः. श्रीभगवानुवाच मय्यावेश्य मनो ये मां नित्ययुक्त उपासते श्रद्धया परयोपेताः ते मे युक्ततमा मताः. एकक्षरमनिर्देशम् अव्यक्तं पर्युपासते सर्वत्र गमनचिन्तं च कूटस्थमचलं ध्रुवं संयमे इन्द्रियग्रामं सर्वत्र समबुद्धयः ते प्राप्नुवन्ति मामेव सर्वभूतैते रताः. क्लेशोऽधिकतरस्तेषाम् अव्यक्ता सच्चेतसाम् अव्यक्तायैर्गति दुःखं देहवद्भिरवाप्यते. ये तु सर्वाणि कर्माणि मयि सन्न्यासन् अत्पराः